ನಮಸ್ಕಾರ ವೀಕ್ಷಕರೇ, ನಾನು ಗ್ರಿಫಿತ್. ನೀವು ನೋಡ್ತಾ ಇದ್ದೀರಾ ಡೆಲ್ಸನ್ ಮೀಡಿಯಾ. ಮಳೆಗಾಲ ಬಂದಿದೆ, ಮಳೆಯನ್ನು ತರ್ತಾ ಸೊಳ್ಳೆಗಳನ್ನು ತಂದಿದೆ ಅಲ್ವಾ. ಏನಾದರೂ ಆಗಲಿಯಪ್ಪ, ಈ ಸೊಳ್ಳೆ ಕಾಟ ಅಂತೂ ಅಲ್ಲ ಅನ್ನೋರಿಗೇ ಈ ವಿಡಿಯೋ ಮಾಡಿದ್ದೀವಿ. ವೀಕ್ಷಕರೇ, ಸೊಳ್ಳೆಗಳು ಜಗತ್ತಿನಾದ್ಯಂತ ಪ್ರತಿ ವರ್ಷ ಸುಮಾರು 10 ಲಕ್ಷ ಜೀವಗಳನ್ನು ಬಲಿ ಪಡೆಯುತ್ತೆ. ಸ್ವಲ್ಪ ತಲೆ ಬಿಸಿ ಮಾಡಿಕೊಳ್ಳುವಂಥ ವಿಚಾರವೇ ಹೌದು ಅಲ್ವಾ. ಎನಿವೆ, ಈ ಸೊಳ್ಳೆಗಳಲ್ಲೂ ವಿವಿಧ ಥರದ ಸ್ಪೀಷೀಸ್ಗಳಿವೆ. ಉದಾಹರಣೆ ಕೊಡೋದಾದರೆ ಎನಾಫಿಲಿಸ್, ಏಡೀಸ್, ಕ್ಯೂಲೆಕ್ಸ್, ಮ್ಯಾನ್ಸೋನಿಯಾ ಇಂತಹ ಸ್ಪೀಷೀಸ್ಗಳು. ಪ್ರತಿಯೊಂದು ಸ್ಪೀಷೀಸ್ಗೂ ತನ್ನದೇ ಆದ ಗುಣಗಳಿವೆ. ಏಡೀಸ್ ಸೊಳ್ಳೆ ದಿವಸದ ಹೊತ್ತಲ್ಲಿ ಕಚ್ಚಿದ್ರೆ, ಕ್ಯೂಲೆಕ್ಸ್ ಹಾಗೂ ಎನಾಫಿಲಿಸ್ ಕತ್ಲಾದಾಗ ಕಚ್ಚೋದು. ಇದೇ ಥರ ಪ್ರತಿಯೊಂದು ಸ್ಪೀಷೀಸು ತನ್ನದೇ ಆದ ರೋಗಗಳನ್ನು ಉಂಟು ಮಾಡುತ್ತೆ. ಈ ಸೊಳ್ಳೆ ಕಡಿತದಿಂದ ರೋಗಗಳು ಬರೋದಾದರೂ ಹೇಗಂತೀರಾ? ಮಲೇರಿಯಾದ ಉದಾಹರಣೆ ತಗೊಳ್ಳೋಣ. ಮಲೇರಿಯಾ ಬರೋದು ಪ್ಲಾಸ್ಮೋಡಿಯಂ ಪ್ರೋಟೋಜೋವಾದಿಂದಾಗಿ. ಈ ಪ್ಲಾಸ್ಮೋಡಿಯಂ ಪ್ರೋಟೋಜೋವಾಗೆ ಆಸರೆ ನೀಡೋದು ಎನಾಫಿಲಿಸ್ ಸೊಳ್ಳೆ. ಇವಾಗ ನಮಗೆ ಹೆಣ್ಣು ಎನಾಫಿಲಿಸ್ ಸೊಳ್ಳೆ ಬಂದುಬಿಟ್ಟು ಕಚ್ಚುತ್ತೆ ಅಂದ್ಕೊಳ್ಳೋಣ. ಹೆಣ್ಣೆ ಯಾಕಂತೀರಾ? ಯಾಕಂದರೆ ಸೊಳ್ಳೆಯೊಳಗಿರುವ ಮೊಟ್ಟೆಗಳಿಗೆ ಪೋಷಣೆ ನೀಡಲು ನಮ್ಮ ರಕ್ತದ ಅಗತ್ಯ ಇರುತ್ತೆ. ಸೊ ಇವಾಗ ಹೆಣ್ಣು ಎನಾಫಿಲಿಸ್ ಬಂದುಬಿಟ್ಟು ನಮ್ಮನ್ನು ಕಚ್ಚಿದ್ರೆ ಹಾಗೂ ಇದರೊಳಗೆ ಒಂದು ವೇಳೆ ಪ್ಲಾಸ್ಮೋಡಿಯಂ ಪ್ರೋಟೋಜೋವಾ ಇದ್ದರೆ ನಮಗೆ ಮಲೇರಿಯಾ ಬರೋ ಸಾಧ್ಯತೆ ಇದೆ. ಇದೇ ಥರ ಡೆಂಗಿ ಜ್ವರ ಬರೋದು ಡೆಂಗಿ ವೈರಸ್ಸಿಂದ. ಡೆಂಗಿ ವೈರಸ್ಗೆ ಆಶ್ರಯ ನೀಡೋದು ಏಡೀಸ್ ಸೊಳ್ಳೆ. ಚಿಕನ್ಗುನ್ಯಾ ಬರೋದು ಚಿಕನ್ಗುನ್ಯಾ ವೈರಸ್ಸಿಂದ. ಇದಕ್ಕೆ ಆಶ್ರಯ ನೀಡೋದು ಏಡೀಸ್ ಸೊಳ್ಳೆ. ಫೈಲೇರಿಯಾಸಿಸ್ ಅಂದರೆ ಆನೆಕಾಲು ರೋಗ ಬರೋದು ವುಚರೇರಿಯಾ ಬ್ಯಾನ್ಕ್ರಾಫ್ಟಿ ಎಂಬ ಒಂದು ರೌಂಡ್ ವರ್ಮ್ನಿಂದ. ಇದಕ್ಕೆ ಆಶ್ರಯ ನೀಡೋದು ಕ್ಯೂಲೆಕ್ಸ್ ಸೊಳ್ಳೆ. ಈ ರೋಗಗಳಿಂದ ನಮಗೆ ಮುಕ್ತಿ ಬೇಕಂದರೆ ನಾವು ಸೊಳ್ಳೆ ಕಡಿತದಿಂದ ಪಾರಾಗಬೇಕು. ಇದನ್ನು ಮಾಡೋದಾದರೂ ಹೇಗಂದರೆ, ನಾವು ಸೊಳ್ಳೆಗಳನ್ನು ವಿಕರ್ಷಿಸ್ಬೋದು, ಅಥವಾ ಅವುಗಳನ್ನು ಕೊಲ್ಬೋದು, ಅಥವಾ ಅವುಗಳ ಸಂಖ್ಯೆಯನ್ನು ಕಮ್ಮಿ ಮಾಡ್ಬೋದು. ಇದರಲ್ಲಿ ಉತ್ತಮವಾದದ್ದು ಅವುಗಳ ಸಂಖ್ಯೆಯನ್ನು ಕಮ್ಮಿ ಮಾಡೋದು. ಇದನ್ನು ಮಾಡೋದಾದರೂ ವೀಕ್ಷಕರೇ, ನಮಗೆಲ್ರಿಗೂ ಗೊತ್ತಿರುವಂತೆ ಮಳೆಗಾಲದಲ್ಲಿ ಸೊಳ್ಳೆ ಸಂಖ್ಯೆ ಜಾಸ್ತಿ ಆಗೋದು. ಯಾಕಂದರೆ ಮಳೆಗಾಲದಲ್ಲಿ ನಮ್ಮ ಮನೆ ಅಕ್ಕಪಕ್ಕ ಅಲ್ಲಲ್ಲಿ ನೀರು ನಿಂತ್ಕೊಂಡಿರುತ್ತೆ. ಈ ನಿಂತ ನೀರಲ್ಲೇ ಸೊಳ್ಳೆಗಳು ತನ್ನ ಮೊಟ್ಟೆಯನ್ನು ಇಡುತ್ತೆ. ಬಕೆಟ್ಗಳಲ್ಲಾಗಿರ್ಬೋದು, ತೆಂಗಿನಕಾಯಿ ಚಿಪ್ಗಳಲ್ಲಾಗಿರ್ಬೋದು, ಟೈರ್ಗಳಲ್ಲಾಗಿರ್ಬೋದು, ಗುಂಡಿಗಳಲ್ಲೆಲ್ಲ ನೀರು ನಿಂತ್ಕೊಂಡಿರುತ್ತೆ. ನೀರು ನಿಂತ್ಕೊಳ್ಳೋದಂತೆ ನಾವು ನೋಡ್ಕೋಬೇಕಾಗುತ್ತೆ. ಗುಂಡಿಯೆಲ್ಲ ಸಿಮೆಂಟ್ ಹಾಕಿಬಿಟ್ಟು ಸಮತಟ್ಟು ಮಾಡಬೇಕು. ಮನೆಯೊಳಗೂ ಅಷ್ಟೇ ವೀಕ್ಷಕರೇ, ಫ್ಲವರ್ ವಾಸ್ಗಳಲ್ಲೆಲ್ಲ ಕೆಲವೊಮ್ಮೆ ನೀರು ತುಂಬಿಟ್ಟಿರ್ತೀವಿ. ಇದನ್ನು ನಾವು ಬಿಸಾಡಬೇಕು. ಅಷ್ಟೇ ಅಲ್ಲ, ಮನೆ ಒಳಗೂ ಹೊರಗೂ ಪರಿಸರವನ್ನು ಸ್ವಚ್ಛವಾಗಿಡೋದು ತುಂಬ ಅಗತ್ಯವಾಗಿರುತ್ತೆ. ನಮ್ಮ ಮನೆ ಅಕ್ಕಪಕ್ಕ ಕೊಳ ಅಥವಾ ಬಾವಿಗಳೆಲ್ಲ ಇದ್ದರೆ ನಾವು ಗ್ಯಾಂಬೂಸಿಯಾ ಅಥವಾ ಗಪ್ಪಿ ಮೀನನ್ನು ಬಿಡ್ಬೋದು. ಈ ಮೀನುಗಳು ಲಾರ್ವಾವನ್ನು ತಿನ್ನುತ್ತೆ. ಲಾರ್ವಾ ಏನಪ್ಪ ಅಂದರೆ ಸೊಳ್ಳೆಯ ಮೊಟ್ಟೆಗಳಿಂದಾಗಿ ಲಾರ್ವಾದಿಂದ ಪ್ಯೂಪದಿಂದ ಅಡಲ್ಟ್ ಮಸ್ಕಿಟೋ ಅಂದರೆ ದೊಡ್ಡ ಸೊಳ್ಳೆ. ಇದೇ ಈ ಸೊಳ್ಳೆಯ ಜೀವನ ಚಕ್ರ. ಸೊ ಈ ಮೀನುಗಳು ಲಾರ್ವಾವನ್ನೇ ನಾಶ ಮಾಡಿದರೆ ಸೊಳ್ಳೆ ಹುಟ್ಟೋ ಸಾಧ್ಯತೆ ಇರಲ್ಲ. ಈ ಥರ ನಾವು ಸೊಳ್ಳೆ ಸಂಖ್ಯೆಯನ್ನು ಹತೋಟಿಯಲ್ಲಿ ಇಡ್ಬೋದು. ಇದು ಮಾತ್ರ ಅಲ್ಲ, ನಾವು ಮನೆ ಬಾಗಿಲು ಕಿಟಕಿಗಳನ್ನು ಮುಚ್ಚೋದು, ಫ್ಯಾನ್ ವೇಗವನ್ನು ಜಾಸ್ತಿ ಮಾಡೋದು, ಇದರಿಂದ ಸೊಳ್ಳೆಗಳು ದೂರ ಇರೋದು, ಇದೆಲ್ಲ ಇದ್ದೇ ಇದೆ. ಇದರ ಹೊರತು ನಾವು ಜಾಹೀರಾತುಗಳಲ್ಲಿ ಅಥವಾ ಮಾರುಕಟ್ಟೆಯಲ್ಲಿ ಲಿಕ್ವಿಡ್ ವೇಪರೈಸರ್, ಕಾಯಿಲ್ ಹಾಗೂ ಫ್ಲ್ಯಾಶ್ ಕಾರ್ಡ್ಗಳನ್ನೆಲ್ಲ ನೋಡಿದ್ದೀವಿ, ಬಳಸಿದ್ದೀವಿ ಕೂಡ. ಆದರೆ ಇದರಲ್ಲಿರೋ ರಾಸಾಯನಿಕ ಪದಾರ್ಥಗಳಿಂದಾಗಿ ಕೆಲವೊಂದು ಶೇಕಡ ಜನರಲ್ಲಿ ತಲೆನೋವು, ಕೆಮ್ಮು, ಬೇದಿ, ಉಸಿರಾಟ ಸಮಸ್ಯೆ ಎಲ್ಲ ಆಗಿದ್ದು ಉಂಟು. ಆದ್ದರಿಂದ ಇದರ ಬಳಕೆಯನ್ನು ನಾವು ಆದಷ್ಟು ಕಮ್ಮಿ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ಒಳಿತು. ಇದರ ಬದಲು ನಾವು ಮಸ್ಕಿಟೋ ನೆಟ್ಟನ್ನು ಬಳಸ್ಬೋದು ವೀಕ್ಷಕರೇ. ಮಸ್ಕಿಟೋ ನೆಟ್ ಬಿಳಿ ಬಣ್ಣದ್ದಾಗಿದ್ದು ಆಯಾಕಾರ ನಮೂನೆಯಲ್ಲಿದ್ದರೆ ಉತ್ತಮ. ಹಾಗೂ ಈ ಮಸ್ಕಿಟೋ ನೆಟ್ಗಳಲ್ಲಿ ಯಾವುದೇ ಥರದ ತೂತುಗಳು ಇಲ್ಲದಂತೆ ನಾವು ನೋಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಅದು ಖಂಡಿತವಾಗಿ ಫಲಕಾರಿ ಆಗಲ್ಲ. ಮಾತ್ರವಲ್ಲ, ನಾವು ಮನೆಯಿಂದ ಹೊರಗೆ ಹೋಗುವಾಗ, ವಿಶಿಷ್ಟವಾಗಿ ಕತ್ಲಾದಾಗ ಅಥವಾ ಬೆಳಗಿನ ಜಾವದಲ್ಲಿ ಪೂರ್ಣ ತೋಳುಳ್ಳ ಬಟ್ಟೆಗಳು ಅಂದರೆ ಫುಲ್ ಸ್ಲೀವ್ ಕ್ಲೋದಿಂಗನ್ನು ಧರಿಸಿ ಹೋದರೆ ನಮ್ಮ ದೇಹಕ್ಕೆ ಸೊಳ್ಳೆ ಕಡಿತದಿಂದ ರಕ್ಷಣೆ ಸಿಗುತ್ತೆ. ಇದಷ್ಟೇ ಅಲ್ಲ, ನಾವು ಚರ್ಮಕ್ಕೆ ಹಾಕ್ಕೊಳ್ಳುವಂಥ ಮಸ್ಕಿಟೋ ರೆಪೆಲೆಂಟ್ ಕ್ರೀಮ್ ಅಥವಾ ಮಸ್ಕಿಟೋ ರೆಪೆಲೆಂಟ್ ಸ್ಪ್ರೇಗಳನ್ನು ಬಳಸ್ಬೋದು. ಮಸ್ಕಿಟೋ ರೆಪೆಲೆಂಟ್ ಸ್ಪ್ರೇ ಬಳಸುವಾಗ ಮುಖಕ್ಕೆ ನೇರವಾಗಿ ಸ್ಪ್ರೇ ಮಾಡೋದಕ್ಕಿಂತ ಮೊದಲು ನಮ್ಮ ಅಂಗೈಗೆ ಹಾಕಿಬಿಟ್ಟು ಅದಾದ ನಂತರ ನಮ್ಮ ಮುಖಕ್ಕೆ ಉಜ್ಕೊಳ್ಳೋದೇ ಸುರಕ್ಷಿತವಾದದ್ದು. ಇದೆಲ್ಲ ಯಾವುದೂ ಬೇಡ, ನಾವು ಶಿಕಾರಿನೇ ಮಾಡೋದು ಅನ್ನೋರಿಗೆ ಮಾರುಕಟ್ಟೆಯಲ್ಲಿ ಮಸ್ಕಿಟೋ ಬ್ಯಾಟ್ಗಳು ಕೂಡ ಲಭ್ಯವಿದೆ. ಅದನ್ನೂ ನಾವು ಬಳಸ್ಬೋದು. ಇದು ಯಾವುದೂ ಬೇಡ, ನಾವು ಪರಿಸರ ಪ್ರೇಮಿ ಅನ್ನೋರಿಗೆ ಮಸ್ಕಿಟೋ ರೆಪೆಲೆಂಟ್ ಪ್ಲಾಂಟ್ಸ್ ಅಂದರೆ ಸೊಳ್ಳೆ ವಿಕರ್ಷಕ ಗಿಡಗಳು ಲಭ್ಯವಿವೆ. ಅವು ಯಾವುದಂದರೆ ಪುದೀನ, ಬೇವು, ತುಳಸಿ, ಗೊಂಡೆ ಹೂ, ಚೆಂಡು ಹೂ, ಲ್ಯಾವೆಂಡರ್, ಸಿಟ್ರನೆಲ್ಲ, ಲೆಮನ್ ಗ್ರಾಸ್ ಇಂತಹ ಗಿಡಗಳನ್ನು ನಾವು ನಮ್ಮ ಮನೆ ಅಕ್ಕಪಕ್ಕ ಅಥವಾ ಬಾಗಿಲು ಅಥವಾ ಕಿಟಕಿ ಹತ್ತಿರ ನೆಟ್ಟರೆ ಸೊಳ್ಳೆಗಳು ಸ್ವಲ್ಪ ದೂರನೇ ಇರ್ತವೆ. ಇನ್ಫ್ಯಾಕ್ಟ್ ಲೆಮನ್ ಗ್ರಾಸ್, ಬೇವು, ಸಿಟ್ರನೆಲ್ಲ, ಲ್ಯಾವೆಂಡರ್ದಿಂದ ಹೊರತೆಗೆದ ಎಣ್ಣೆ ಹಾಗೂ ಈ ಎಣ್ಣೆಯಿಂದ ತಯಾರಿಸಿದ
ಕ್ಯಾಂಡಲ್ ಹಾಗೂ ಅಗರಬತ್ತಿ ಕೂಡ ಮಾರುಕಟ್ಟೆಯಲ್ಲಿ ಲಭ್ಯವಿವೆ. ಇದನ್ನು ನಾವು ಬಳಸ್ಬೋದು. ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ ಏನು ಮಾಡೋಣ ಅಂತೀರಾ? ಪುಟ್ಟ ಮಕ್ಕಳಿದ್ರೆ ಫುಲ್ ಕ್ಲೋದಿಂಗ್ ಜೊತೆಗೆ ಮಸ್ಕಿಟೋ ನೆಟ್ಟನ್ನು ಬಳಸ್ಬೋದು. 2 ತಿಂಗಳಿಗಿಂತ ಚಿಕ್ಕ ಮಕ್ಕಳಿಗೆ ನಾವು ಮಸ್ಕಿಟೋ ರೆಪೆಲೆಂಟ್ ಕ್ರೀಮನ್ನು ಬಳಸೋದು ಅಷ್ಟೊಂದು ಶಿಫಾರಸು ಮಾಡಲ್ಲ. ಅದ್ರ ಬದಲು ನಾವು ಫ್ಯಾಬ್ರಿಕ್ ರೋಲನ್ನು ಬಳಸ್ಬೋದು. ಮೇಲೆರಡು ಕೆಳಗೆರಡು ಡಾಟ್ಗಳಂತೆ ಮಕ್ಕಳ ಬಟ್ಟೆ ಮೇಲೆ ನಾವು ಉಜ್ಜಿದ್ರೆ ಸೊಳ್ಳೆಗಳು ದೂರನೇ ಇರ್ತವೆ. ಸರ್ಕಾರ ಕೂಡ ಅಷ್ಟೇ ವೀಕ್ಷಕರ ಇಂಟಿಗ್ರೇಟೆಡ್ ವೆಕ್ಟರ್ ಮ್ಯಾನೇಜ್ಮೆಂಟನ್ನು ಅನುಸರಿಸುತ್ತೆ. ಇದೇನೆಂದರೆ ಒಂದೇ ಬಾರಿ ಒಂದಕ್ಕಿಂತ ಜಾಸ್ತಿ ಕ್ರಮಗಳನ್ನು ಅನುಸರಿಸೋದು. ನಾವು ಅಷ್ಟೇ ನಮ್ಮ ಮನೆಯಲ್ಲಿ ಪರಿಸರವನ್ನು ಸ್ವಚ್ಛವಾಗಿಡೋಣ, ಹಾಗೂ ನೀರು ನಿಂತಿರದಂತೆ ನೋಡ್ಕೊಳ್ಳೋಣ, ಹಾಗೂ ಫುಲ್ ಕ್ಲೋದಿಂಗ್ ಮತ್ತು ಮಸ್ಕಿಟೋ ನೆಟ್ ಇಂತಹ ಕ್ರಮಗಳನ್ನು ಅನುಸರಿಸಿ ಸೊಳ್ಳೆ ಕಡಿತವನ್ನು ಆದಷ್ಟು ತಡೆಯೋಣ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೀನಿ. ಈ ವಿಡಿಯೋ ನಮಗೆ ಲೈಕ್ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಡೆಲ್ಸನ್ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.